ಅದು ಜಗತ್ತು ಏನು ಅಂತ ಅರಿಯದ ಪುಟ್ಟ ಮಗು. ವಯಸ್ಸು 6. ಆದರೆ ಆ ಮಗು ಕಳೆದ 5-6 ವರ್ಷಗಳಿಂದ ಥ್ಯಾಲಸೀಮಿಯಾ ಮೇಜರ್ ಎಂಬ ರಕ್ತ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದೆ. ಕೂಲಿ ಮಾಡಿ ಜೀವನ ಸಾಗಿಸುತ್ತಿರುವ ಮನೆಯವರು ಈ ವಿಚಾರದಿಂದ ಕಂಗಾಲಾಗಿದ್ದಾರೆ. ದಾನಿಗಳ ಸಹಾಯದ ನಿರೀಕ್ಷೆಯಲ್ಲಿದ್ದಾರೆ ಈ ಬಡ ಕುಟುಂಬ. ಈ ಬಗ್ಗೆ ಒಂದು ವಿಶೇಷ ವರದಿ ಇಲ್ಲಿದೆ ನೋಡಿ. ಬೈಂದೂರು ತಾಲೂಕಿನ ಪಡುವರಿ ಗ್ರಾಮದ ನಿವಾಸಿಗಳಾದ ಸುಮಂಗಲ ಆಚಾರ್ಯ ಹಾಗೂ ರಾಜೇಂದ್ರ ಆಚಾರ್ಯ ಇವರ 6 ವರ್ಷದ ಮಗು ರಿಷಿಕ್ ಕಳೆದ 5-6 ವರ್ಷಗಳಿಂದ ಥ್ಯಾಲಸೀಮಿಯಾ ಮೇಜರ್ ಎಂಬ ರಕ್ತ ಸಂಬಂಧಿತ ಕಾಯಿಲೆಯಿಂದ ಬಳಲ್ತಾ ಇದೆ. ರಿಷಿಕ್ ಪಡುಕೋಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದು, ಈಗಾಗಲೇ ಬಾಲಕನ ಚಿಕಿತ್ಸೆಗಾಗಿ ಪೋಷಕರು ಬೆಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ. ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ವೈದ್ಯರು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿಸಬೇಕು ಅಂತ ತಿಳಿಸಿ ಅದಕ್ಕಾಗಿ 38 ರಿಂದ 40 ಲಕ್ಷ ಬೇಕಾಗುತ್ತೆ ಅಂತ ವೈದ್ಯಕೀಯ ದೃಢೀಕರಣ ಪತ್ರ ನೀಡಿದ್ದಾರೆ. ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇರುವ ಈ ಕುಟುಂಬ ಈ ವಿಚಾರದಿಂದ ಕಂಗಾಲಾಗಿದೆ. ಈ ವಿಷಯವನ್ನ ತಿಳಿದ ಸಹೃದಯವಂತಿಕೆ ಹೊಂದಿರುವ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಕೆಲಸಕ್ಕೆ ಹೋಗುವ ಸ್ನೇಹಿತರು ಒಟ್ಟುಗೂಡಿ ಸ್ವಇಚ್ಛೆಯಿಂದ ಸತತ 3 ದಿನಗಳ ಕಾಲ ಸರಿಯಾದ ನಿದ್ರೆ, ಊಟವಿಲ್ಲದೆ ಯಾವುದೇ ಪ್ರಚಾರಕ್ಕೆ ಒಳಪಡದೆ ಮಂದಾರ್ತಿ ಹಬ್ಬದಲ್ಲಿ ವಿಶೇಷ ವೇಷವನ್ನು ಧರಿಸಿ 1,91,153 ರೂಪಾಯಿ ಹಣವನ್ನು ಸಂಗ್ರಹಿಸಿ ನೇರವಾಗಿ ಬೆಂಗಳೂರು ನಾರಾಯಣ ಹೃದಯಾಲಯದಲ್ಲಿ ಇರುವ ಮಗುವಿನ ಉಳಿತಾಯ ಖಾತೆಗೆ ಜಮಾ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಈ ವರ್ಷ ಬೈಂದೂರಿನ ಸುಮಂಗಲ ಆಚಾರ್ಯ ಹಾಗೂ ರಾಜೇಂದ್ರ ಆಚಾರ್ಯ ಮಗನಾದ ರಿಷಿಕ್ 5 ವರ್ಷದಿಂದ ಥ್ಯಾಲಸೀಮಿಯಾ ಬೋನ್ ಮ್ಯಾರೋ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಆ ಮಗುವಿಗೆ ಸಾಧಾರಣ 35 ರಿಂದ 40 ಲಕ್ಷ ವೆಚ್ಚ ತಗುಲುತ್ತದೆ ಎಂದು ಬೆಂಗಳೂರಿನ ಹಾಸ್ಪಿಟಲ್ನ ನಾರಾಯಣ ಹೃದಯಾಲಯ ವೈದ್ಯಾಧಿಕಾರಿಗಳು ತಿಳಿಸಿರುತ್ತಾರೆ. ತದನಂತರ ಆ ಮಗುವಿನ ತಂದೆ ಬಡ ಕೂಲಿ ಕಾರ್ಮಿಕರಾಗಿದ್ದು, ತಾಯಿ ಮನೆಯಲ್ಲಿ ಸಾಮಾನ್ಯ ಗೃಹಿಣಿಯಾಗಿದ್ದು, ಎಲ್ಲಿ ಯಾವುದೇ ರೀತಿಯ ಸಂಘ ಸಂಸ್ಥೆಯಿಂದ ಅಂಥ ದೊಡ್ಡ ಮೊತ್ತ ಕಂಡು ಬರದೇ ಇದ್ದ ಕಾರಣ ನಮ್ಮ ಮಾನವೀಯತೆಯ ತಂಡ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಾಮಾನ್ಯ ಕಾರ್ಮಿಕರು ಒಂದು ತಂಡವನ್ನು ಕಟ್ಟಿ ಅವರ ಮನೆಗೆ ಹೋಗಿ ಏನು ವಿಷಯ ಹಾಗೂ ಮಗುವಿನ ತೊಂದರೆನು ಆ ಪೂರ್ತಿ ವಿಷಯವನ್ನು ಸಂಪೂರ್ಣವಾಗಿ ತಿಳಿದು ತದನಂತರ ನಾವು ಮಂದಾರ್ತಿ ಜಾತ್ರೆಯಲ್ಲಿ ಈ ಮಗುವಿಗೆ 3 ದಿನಗಳ ಸತತ ವಿಶೇಷ ವೇಷವನ್ನು ಧರಿಸಿ ಒಂದು ಬೃಹತ್ ಅಂದರೂ ತಪ್ಪಾಗಲ್ಲ 1,91,153 ರೂಪಾಯಿ ಮೊತ್ತವನ್ನು ದಾನಿಗಳ ಮೂಲಕ ಹಾಗೆಯೇ ಬಾಲಕನ ಚಿಕಿತ್ಸೆಗಾಗಿ ಇನ್ನೂ ಅಧಿಕ ಮೊತ್ತದ ಅವಶ್ಯಕತೆ ಇರುವುದರಿಂದ ಸಹೃದಯಿಗಳು ಉದಾರ ಮನಸ್ಸಿನಿಂದ ಸಹಕಾರ ನೀಡಿ ಈ ಕುಟುಂಬದ ನಗುವಿಗೆ ಕಾರಣವಾಗಬೇಕಿದೆ. ಪುಟ್ಟ ಮಗುವಿನ ಚಿಕಿತ್ಸೆಗೆ ನೆರವಾಗಲು ದಾನಿಗಳು, ಸಂಘ ಸಂಸ್ಥೆಗಳು ಮುಂದಾಗಿ ಮಾನವೀಯತೆ ಮೆರೆಯಬೇಕಾಗಿದೆ. ಒಂದು ಮನೆಯ ನಂದಾದೀಪದ ಉಳಿವಿಗೆ ಎಲ್ಲರೂ ಕೈಜೋಡಿಸಬೇಕಾಗಿದೆ. ಅಕೌಂಟ್ ನಂಬರ್ 81920000004582. ಹೆಸರು ಸುಮಂಗಲ. ಐಎಫ್ಸಿ ಕೋಡ್ BAR BO VJNADA. ಬ್ಯಾಂಕ್ ಆಫ್ ಬರೋಡಾ. ಮೊಬೈಲ್ ನಂಬರ್ 8105877136. ಫೋನ್ಪೇ ನಂಬರ್ 9972868937. ರವಿರಾಜ್, V4 ನ್ಯೂಸ್, ಕುಂದಾಪುರ.